ಬ್ರಹ್ಮಾವರ ತಾಲೂಕಿನಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಔಷಧೀಯ ಗುಣಗಳುಳ್ಳ ಸಸಿಗಳನ್ನು ನೆಡಲಾಯಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮುನಿಯಾಲು ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದಿಕ್ ಮೆಡಿಕಲ್ ಸೈನ್ಸ್ ಮಣಿಪಾಲ ಇವರ ವತಿಯಿಂದ ಶಾಲಾ ವಟಾರದಲ್ಲಿ ಹಲವಾರು ಔಷಧೀಯ ಗುಣಗಳ ಸಸ್ಯಗಳನ್ನು ನೆಡಲಾಯಿತು. ಈ ಸಂದರ್ಭ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ಹರಿಪ್ರಸಾದ್ ಶೆಟ್ಟಿ ಮಾತನಾಡಿ, ಪ್ರಾಥಮಿಕ ಶಾಲಾ ಆವರಣದಲ್ಲಿ ಔಷಧೀಯ ಸಸ್ಯಗಳನ್ನು ನೆಟ್ಟು ಬೆಳೆಸಿದಲ್ಲಿ ಮಕ್ಕಳಿಗೆ ಸಸ್ಯಗಳಿಂದ ಮನುಷ್ಯರಿಗೆ ಎಷ್ಟು ಪ್ರಯೋಜನಕಾರಿ ಎಂದು ತಿಳಿಯಲು ಸಹಕಾರಿಯಾಗುತ್ತದೆ ಎಂದರು. ಈಗಾಗಲೇ ಶಾಲಾ ವಟಾರದಲ್ಲಿ ಉಪಯುಕ್ತ ಹಲವಾರು ಹಣ್ಣುಗಳ ಗಿಡವನ್ನು ನೆಡಲಾಗಿದ್ದು ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರ ಗಮನವನ್ನು ಇದು ಸೆಳೆಯುತ್ತದೆ. ಕಟ್ಟಿಂಗ್ಸ್ ಎಲ್ಲ ತಗೊಂಡೋಗಿ ಅವರಿಗೆ ಗುರುತು ಇಡುವಂಥ ಕಾರ್ಯಕ್ರಮ ಕೂಡ ನಡೆಸಿಕೊಟ್ಟಿದೆ. ಈಗ ಒಂದು 2 ವರ್ಷದಿಂದ ಕೊರೋನಾ ಬಂದಿರೋದ್ರಿಂದ ಅಂತ ಯಾವುದೇ ಕಾರ್ಯಕ್ರಮ ಆಗ್ತಾ ಇಲ್ಲ. ಈಗ 2 ವರ್ಷದಲ್ಲಿ ಇದೇ ಪ್ರಥಮ ಬಾರಿಗೆ ನಾವು ನಮ್ಮ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದೀವಿ. ನಮಗೂ ಅದೊಂದು ಹೆಮ್ಮೆ ಪಡಿಸಿಲ್ಲ. ನಿಮ್ಮೆಲ್ಲ ಸಹಕಾರ ಅಂದರೆ ನಮ್ಮ ಮುಂದೆ ವಿಸ್ತಾರ ಮಾಡುವಂಥ ಅವಕಾಶ ಎಲ್ಲರೂ ಸಹಕಾರ ಕೊಡಿ. ಮುನಿಯಾಲು ಆಯುರ್ವೇದ ಕಾಲೇಜಿಂದ ಡಾಕ್ಟರ್ ಹರಿಪ್ರಸಾದ್ ಶೆಟ್ಟಿ ಅಂತ. ಹೀಗೆ ನಾವು ತುಂಬ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಬೇರೆ ಬೇರೆ ಕಾಲೇಜುಗಳಲ್ಲಿ, ಸ್ಕೂಲುಗಳಲ್ಲಿ ಗಾರ್ಡನ್ಗಳನ್ನು, ನಕ್ಷತ್ರವನ, ಬೇರೆ ಬೇರೆ ಟೈಪ್ ವನಗಳನ್ನು ನಾವು ಮಾಡಿದ್ದೇವೆ. ಹಾಗೆ ಈ ಸ್ಕೂಲಲ್ಲಿ ಈಗ ಒಂದು 2 ವರ್ಷದಿಂದ ನಮ್ಮನ್ನು ಕರೆದಿದ್ರು ಮಾಡಲಿಕ್ಕೆ. ಆವಾಗ ಏನಾಯಿತು, ಕೊರೋನಾ ಇದ್ದಿದ್ದರಿಂದ ಪೋಸ್ಟ್ಪೋನ್ ಆಗಿ ಈಗ ಒಂದು 2 ವಾರದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಬಹಳಷ್ಟು ಗಿಡಗಳನ್ನು ನೆಡ್ತಾ ಇದ್ದೇವೆ ಮತ್ತು ಔಷಧೀಯ ಸಸ್ಯಗಳನ್ನು ನಮ್ಮ ಕಾಲೇಜಲ್ಲಿಯೂ ಸಹ ವಿತರಣೆ ಮಾಡುತ್ತೇವೆ. ವನ ಮಹೋತ್ಸವ ಅಂತ ಒಂದು ದಿನ ಮಾಡಿ ಆ ದಿನದಲ್ಲಿ ನಾವು ವಿತರಣೆ ಮಾಡುತ್ತೇವೆ. ಈಗ ತುಂಬ ಆಸಕ್ತಿ ಇದ್ದರೆ ನಮ್ಮ ಕಾಲೇಜಿಗೆ ಬಂದು ಒಂದು ಲೆಟರ್ ಕೊಟ್ಟರೆ ನಾವು ಅವರಿಗೆ ಔಷಧಿ ಸಸ್ಯಗಳನ್ನು ಕೊಡುತ್ತೇವೆ.